ಭದ್ರಕಾಳಿ ಗುಡಿಯಿಂದ ಗುಂಡಳಿಕೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಸುಮಾರು 53 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭ ಹಾಗೂ ಗೌರವಾರ್ಪಣಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಮಂಗಳೂರಿನ ಯಯ್ಯಾಡಿ ಸಮೀಪದ ಗುಂಡಳಿಕೆ ನಾಗರಿಕರ ಬಹುದಿನದ ಕನಸು ಇದೀಗ ನೆರವೇರಿದೆ. ಅವರು ಅಂದುಕೊಂಡಂತೆ ಅವರ ಊರಿನ ರಸ್ತೆ ಕಾಮಗಾರಿಯ ಉದ್ಘಾಟನೆ ನಡೆದಿದೆ. ಸುಮಾರು 53 ಲಕ್ಷ ವೆಚ್ಚದ ಭದ್ರಕಾಳಿ ಗುಡಿಯಿಂದ ಗುಂಡಳಿಕೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಚಾಲನೆ ದೊರಕಿದ್ದು, ಕದ್ರಿ 32ನೇ ಉತ್ತರ ವಾರ್ಡ್ನ ಕಾರ್ಪೊರೇಟರ್ ರೂಪಾಡಿ ಬಂಗೇರ ಕ್ಷೇತ್ರದಲ್ಲಿ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು, ಇದಕ್ಕೆ ಸಾಕ್ಷಿಯಂತೆ ಇವತ್ತು ನಡೆದಿರುವ ರಸ್ತೆ ಕಾಮಗಾರಿ ಉದ್ಘಾಟನಾ ಸಮಾರಂಭ. ಗುಂಡಳಿಕೆ ಪರಿಸರದಲ್ಲಿ ಸುಮಾರು 53 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆಸಿದ ಹಿನ್ನೆಲೆಯಲ್ಲಿ ಗುಂಡಳಿಕೆ ನಾಗರಿಕ ಸೇವಾ ಸಮಿತಿ ಹಾಗೂ ಗುಂಡಳಿಕ ನಾಗರಿಕರು ಕಾರ್ಪೊರೇಟರ್ ರೂಪಾಡಿ ಬಂಗೇರ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ರೂಪಾಡಿ ಬಂಗೇರ, ಮತ್ತಷ್ಟು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವಾಗುವ ನಿಟ್ಟಿನಲ್ಲಿ ಎಲ್ಲಾ ರೀತಿ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ರಸ್ತೆ ಅವಡು ಅಥವಾ ಡ್ರೈನೇಜ್ ಅವಡು ಪೂರ ಒಂದು ಹಂತಗೆ ಪೂರ್ಣ ಆಗ್ತದೆ. ನನಲಾತ್ ಸಮಸ್ಯೆಲುಂಡು ನಮಕ್ ಡಾಮರಾರನ್ನು ಒಂದು ತಿಂಗಳು ಇಡೀ ಗುಂಡಳಿಕೆ ಎಯ್ಯಡೆ ಮುಟ್ಟದ ಅಂಚನೆ ಪೊರ್ಲುದ ಓಲ್ಲ ಉಪ್ಪರಲ್ಲಿ ಮಾದರಿ ಅಂಗನವಾಡಿ ನಮಕ್ ಆಯಾರುಂಡು. ಅಂಚಿನ ಅಂಗನವಾಡಿಗೆ ಒಂದು ಯೋಜನೆಯೂ ಪಾಡೋದಿಲ್ಲ. ಐನ್ ಸೆನ್ಸ್ ನಮಕ್ ಸರ್ಕಾರ ಮಂಜೂರಾಗ್ತದೆ. ಐಕ್ಲಿಕ್ಕೆ ಪೂರ ಸಹಕಾರ ಕೊಡ್ತಾರೆ. ನಮ್ಮ ಜೋಕುಲು ಬಹುಶಃ ಈ ಅಂಗನವಾಡಿ ಕೇಂದ್ರ ಹಿಡಿತ ಕಲ್ತೊಂದಿಲ್ಲ ಎಂಕ್ ಮನಸ್ಸಿಗೆ ಬೇಜಾರಾಗ್ಬೋದು. ಆಕೆ ಗೊಬ್ಬರ ಜಾಗೆಜ್ಜಿ ಅಲ್ಪ ಓಡಾಡೋ ಜಾಗೆಜ್ಜಿ ನಮಕ್ಲು ಒಂದು ಗೊಬ್ಬುನಂಚಿನ ಪ್ರದೇಶ ಉಪ್ಪುನಂಚಿನ ಒಂದು ಅಂಗನವಾಡಿ ಸುಸಜ್ಜಿತವಾದ ಅಂಗನವಾಡಿ ಆವಡು ಪಂಪಿನ ಆಶಯ ಉಂಟು. ಖಂಡಿತವಾದ ನಿಕ್ಲು ಸಹಕಾರ ಕೊರ್ಪದು ಎನ್ನುತ್ತದೆ. ಇನ್ನು ಮಂಗಳೂರು ನಗರ ದಕ್ಷಿಣ ಬಿಜೆಪಿ ಅಧ್ಯಕ್ಷ ಡಿ ವೇದವ್ಯಾಸ್ ಕಾಮತ್ ಮಾತನಾಡಿ, ವಿಧಾನಸಭಾ ಕ್ಷೇತ್ರದ 38 ವಾರ್ಡ್ಗಳಲ್ಲಿ ಯಶಸ್ವಿ ಕಾರ್ಪೊರೇಟರ್ ಆಗಿ ರೂಪಾಡಿ ಬಂಗೇರ ಕೆಲಸ ಮಾಡುತ್ತಿದ್ದಾರೆ. ಮೂಲಭೂತ ಸೌಕರ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಒಂದು ಯಶಸ್ವಿ ಕಾರ್ಪೊರೇಟರ್ ರೂಪಕ ನಾನು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ 3 ವರ್ಷ, ಅದರ ನಂತರ ಅಧ್ಯಕ್ಷರಾಗಿ 1 ವರ್ಷ, ಸರಿಸುಮಾರು 4-5 ವರ್ಷದಿಂದ ನಾನು ಹತ್ತಿರದಿಂದ ರೂಪಕ ಮಾಡುವಂಥ ಕೆಲಸಗಳನ್ನು ನೋಡ್ತಾ ಇದ್ದೀನಿ, ಎಲ್ಲವನ್ನ ಗಮನಿಸ್ತಾ ಇದ್ದೇನೆ. ನನ್ನ ವಾರ್ಡಿಗಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ಅವರ ಕಾಳಜಿ ಇದೆ. ಅವರ ಕಾಳಜಿಯನ್ನ ಮೆಚ್ಚಬೇಕು. ಈ ವೇಳೆ ಬಿಜೆಪಿ ಮುಖಂಡ ಸತ್ಯಜಿತ್ ಸುರತ್ಕರ್, ಕದ್ರಿ ಉತ್ತರ ವಾರ್ಡ್ ಅಧ್ಯಕ್ಷ ರಾಮಕೃಷ್ಣ ರಾವ್, ಗುಂಡಳಿಕೆ ನಾಗರಿಕ ಸೇವಾ ಸಮಿತಿ ಸ್ಥಾಪಕ ಅಧ್ಯಕ್ಷ ವಸಂತ್ ಯಯ್ಯಾಡಿ, ವಕೀಲ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.